ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘದ ಅಧ್ಯಕ್ಷರಾಗಿ ಕುಸ್ತಿ ಅಖಾಡದಲ್ಲಿ ಮಿಂಚಿರುವಂತಹ ಹೊಸಬೆಟ್ಟುವಿನ ಸುಖಪಾಲ್ ಸಾಲಿಯಾನ್ ಅವರು ನೇಮಕಗೊಂಡಿದ್ದಾರೆ. 2019-20ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಸುಖಪಾಲ್ ಸಾಲಿಯಾನ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹೊಸಬೆಟ್ಟುವಿನ ಸುಖಪಾಲ್ ಸಾಲಿಯಾನ್ ಅವರು ಕುಸ್ತಿ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅಪಾರ. ಎಳವಿಯಲ್ಲಿಯೇ ಇವರ ಒಡನಾಡಿಗಳು ಬೇರೆ ಬೇರೆ ಕ್ರೀಡೆಗಳತ್ತ ಆಸಕ್ತರಾಗಿದ್ದರೆ ಸುಖಪಾಲ್ ಸಾಲಿಯಾನ್ ಅವರು ಕುಸ್ತಿಯ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಿದ್ದರು ಮತ್ತು ಅವರ ಆಸಕ್ತದಾಯಕ ಕ್ರೀಡೆಯೂ ಆಗಿತ್ತು. 1978ರಲ್ಲಿ ತಮ್ಮ ಗುರುಗಳಾದ ಗೋಪಾಲಪುತ್ರನ್ ಬೆಂಗರೆ ಅವರ ಮೂಲಕ ಆರಂಭಗೊಂಡ ನ್ಯಾಷನಲ್ ಹೆಲ್ತ್ ಲೀಗ್ ಕುಸ್ತಿ ಸಂಸ್ಥೆಯ ಮೂಲಕ ಸುಮಾರು 30 ವರ್ಷಗಳ ಕಾಲ ಕುಸ್ತಿ ಆಡಿದ ಇವರು ತುಳುಕುಮಾರ್, ತುಳುಕೇಸರಿ, ಕರಾವಳಿ ಶ್ರೀ ಮಾಸ್ಟರ್ ಇತ್ಯಾದಿ ಟೈಟಲ್ಗಳನ್ನು ಗೆದ್ದುಕೊಂಡಿದ್ದಾರೆ. ಜೊತೆಗೆ ಅನೇಕ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಗಳಲ್ಲೂ ಭಾಗವಹಿಸಿದ್ದಾರೆ. ಸುಖಪಾಲ್ ಸಾಲಿಯಾನ್ ಅವರು ಈ ಹಿಂದೆಯೂ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘದ ಅಧ್ಯಕ್ಷರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದು, ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘ ಮತ್ತೊಮ್ಮೆ ಅಧ್ಯಕ್ಷ ಪಟ್ಟವನ್ನ ನೀಡಿದೆ. ಕುಸ್ತಿ ಸಂಘದ ಗೌರವಾಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ ಇವರ ಉಪಸ್ಥಿತಿಯಲ್ಲಿ ಹಾಗೂ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಕರ್ಕೇರ ಅವರ ಅಧ್ಯಕ್ಷತೆಯಲ್ಲಿ 2019-20ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಇತ್ತೀಚೆಗೆ ನಡೆದಿದ್ದು, ಸುಖಪಾಲ್ ಸಾಲಿಯಾನ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘದ ಗೌರವಾಧ್ಯಕ್ಷರಾಗಿ ಸುರೇಶ್ ಚಂದ್ರ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಯಾಗಿ ಜೀಶನ್ ಅಲಿ ಐಎಂ, ಕೋಶಾಧಿಕಾರಿಯಾಗಿ ರಿತೇಶ್ ಕುಮಾರ್, ಉಪಾಧ್ಯಕ್ಷರಾಗಿ ದಿಲ್ರಾಜ್ ಆಳ್ವಾ, ಜುಲ್ಫಿಕರ್ ಅಲಿ, ರೋಹಿದಾಸ್ ಬಂಗೇರ, ಯುವರಾಜ್ ಪುತ್ರನ್, ಸಂದೀಪ್ ಎಸ್ ಆಯ್ಕೆಯಾದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.